ತಲಪಾಡಿ ಮೀನು ಮಾರುಕಟ್ಟೆಯಲ್ಲಿ ಭಾರೀ ಕಳ್ಳತನ. 1,30,000 ಮೌಲ್ಯದ ಮೀನು ಕಳವು. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ತಲಪಾಡಿಯಲ್ಲಿರುವ ಮೀನಿನ ಮಾರುಕಟ್ಟೆಯಲ್ಲಿ ಫ್ರೀಜರ್ಗಳನ್ನು ಧ್ವಂಸಗೊಳಿಸಿ 1,30,000 ರೂಪಾಯಿ ಮೌಲ್ಯದ ಮೀನುಗಳು, 5,000 ರೂಪಾಯಿ ನಗದು ಮತ್ತು 4 ಚಾಕುಗಳನ್ನು ಕಳವು ಮಾಡಲಾಗಿದೆ. ಮಂಜೇಶ್ವರದ ಹೊಸಬೆಟ್ಟು ನಿವಾಸಿ ಅಬ್ದುಲ್ ರೆಹಮಾನ್ ಮತ್ತು ಅವರ 3 ಸ್ನೇಹಿತರು ಸೇರಿ ನಡೆಸುತ್ತಿರುವ ಮೀನಿನ ಮಾರುಕಟ್ಟೆಯಲ್ಲಿ ಈ ಕಳವು ನಡೆದಿದೆ. ಕಳೆದ ದಿನ ವ್ಯಾಪಾರ ಮುಗಿಸಿ ಅಬ್ದುಲ್ ರೆಹಮಾನ್ ಮತ್ತು ಇತರರು ತೆರಳಿದ್ದರು. ನಿನ್ನೆ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಾರುಕಟ್ಟೆಗೆ ಬಂದಾಗ ಕಳವು ನಡೆದಿರುವುದು ಬೆಳಕಿಗೆ ಬಂದಿದೆ. ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದಾಗ 2 ಫ್ರೀಜರ್ಗಳನ್ನು ಹೊಡೆದು 5 ಫೈಬರ್ ಪೆಟ್ಟಿಗೆಗಳಲ್ಲಿ ಇಡಲಾಗಿದ್ದ 1,30,000 ರೂಪಾಯಿ ಮೌಲ್ಯದ ವಿವಿಧ ರೀತಿಯ ದುಬಾರಿ ಮೀನುಗಳು, 5,000 ರೂಪಾಯಿ ನಗದು ಮತ್ತು ಮೀನು ಕತ್ತರಿಸುವ 4 ಚಾಕುಗಳನ್ನು ಕಳವು ಮಾಡಿರುವುದು ತಿಳಿದುಬಂದಿದೆ. ಗೋಣಿಗಳಲ್ಲಿ ತುಂಬಿ ಸ್ಕೂಟರ್ನಲ್ಲಿ ಮೀನುಗಳನ್ನು ಸಾಗಿಸುತ್ತಿರುವ ದೃಶ್ಯಗಳು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ.